separately they will be talking to them individually, and they will start putting these things. I'm not giving you the we have not decided the entire structure. ಈ ಥರ ಎಲ್ಲ ಮಾಡಬೇಕು, ನೀವು ಒಂದು ತಯಾರು ಮಾಡಿ ಅಂತ ಹೇಳಿದ್ದೀವಿ. ಸೊ ಈಗ ಅವ್ರುಗಳು ಕೂತ್ಕೊಂಡು ತಯಾರು ಮಾಡ್ತಾರೆ. ಕೆಲವು ಟೆಸ್ಟಿಂಗ್ ಇದು ಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೆಲವು ಡ್ರಗ್ಸನ್ನು ಇಲ್ಲಿ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ. ಕೆಲವು ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಅವೈಲಬಿಲಿಟಿ ಬೇಕು ಅಂತ ಹೇಳಿದ್ದಾರೆ. ಆ ಟೆಸ್ಟಿಂಗ್ ಬೇಕಾದ್ರೆ ಇಲ್ಲಿಂದ ಬೆಂಗಳೂರಿಗೆ ಕಳಿಸ್ಬೇಕು, ಬೆಂಗಳೂರಲ್ಲಿ ಟೆಸ್ಟ್ ಆಗಬೇಕು, ಮತ್ತೆ ಬರಬೇಕು. ಯಾಕಂದರೆ ಕೆಲವು ಫುಡ್ ಐಟಮ್ಸಲ್ಲೆಲ್ಲ ಡ್ರಗ್ಸ್ ಸೇರಿಸುವಂಥದ್ದಿದೆ, ಈ ಚಾಕ್ಲೇಟ್ಸಲ್ಲಿ ಇದರಲ್ಲೆಲ್ಲ. ಸೊ ಅದನ್ನು ಟೆಸ್ಟಿಂಗ್ ವ್ಯವಸ್ಥೆಗಳು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ತರ್ತಕ್ಕಂಥದ್ದೇ ಒಂದು ಪ್ರಪೋಸಲ್ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಫುಡ್ ಆ್ಯಂಡ್ ಡ್ರಗ್ಸ್ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಕೂಡ ಒಂದು ಈ ಥರದ್ದೆಲ್ಲ ಇದೆ. ಸೊ ಒಂದು ಸಮಗ್ರವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಅವ್ರಿಗೆ ಹೇಳಿದ್ದೀನಿ ನಾನು. ಬಟ್ ಇದು ಹಿಂದೆ ಇತ್ತು ನಿಮ್ಮ PHCಸ್ನಲ್ಲೆಲ್ಲ ಇಲ್ಲ, ಕೆಲವು ನಮ್ಮ ಹತ್ರ ಈಗ ಇರುವಂಥದ್ದು ಅದು ಅದಕ್ಕಿಂತ ಹೈಯರ್ ಕ್ವಾಲಿಟಿ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಇರೋದ್ರಿಂದ ಅದು ನಮ್ಮಲ್ಲಿ ಅದು ಇಲ್ಲಿ ಆಗ್ತಾ ಇಲ್ಲ. ಈ ಬೇರೆ ಬೇರೆ ಥರ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಬರ್ತಾ ಇದೆ. ಪ್ರತಿಯೊಂದು ಶಾಲೆಯಲ್ಲಿ ಅಲ್ಲಿರುವಂಥ ಟೀಚರ್ಸ್ಗೆ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ಏನಾದರೂ ಅನುಮಾನ ಇದ್ದರೆ ಅದು ನಮ್ಮ ಮಾಹಿತಿ ನಮಗೆ ಸಿಗಬೇಕು. ಕಾಲೇಜ್ಗಳಲ್ಲಿ ಇದ್ದರೆ ಅವ್ರು ನಮ್ಮ ಮಾಹಿತಿ ನಮಗೆ ಕೊಡಬೇಕು. ಸೊ ಅವರ ಇನ್ವಾಲ್ವ್ಮೆಂಟು ಕೂಡ ಬೇಕು. ಸೊ ಇದು ಸಮಗ್ರವಾಗಿ ಒಂದು ಮಾಡುವಂಥದ್ದು. ಮತ್ತು ಅವರು ನಮ್ಮ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸ್ಬೇಕು ಈ ವಿದ್ಯಾಸಂಸ್ಥೆಯವರು. ಸೊ ಅವ್ರ ಜೊತೆ ಸಭೆಯನ್ನು ಮಾಡೋದಕ್ಕೆ ಹೇಳಿದ್ದೀನಿ, ಸಭೆಯನ್ನು ಮಾಡ್ತಾರೆ. ಅದ ನಂತರ ಮುಂದಿನ ಕ್ರಮಗಳನ್ನು, ಯಾಕೆಂತ ಹೇಳಿದ್ರೆ ಯಾರು ಉಪಯೋಗ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒಂದು ರೀತಿ ಕ್ರಮ ಇರ್ತದೆ. ಯಾಕೆಂದರೆ ಅವರೊಂಥರ ವಿಕ್ಟಿಮ್ಸ್ ಥರ ಅವರನ್ನು ನಾವು ನೋಡ್ತೀವಿ. ಮತ್ತು ಯಾರು ಸಪ್ಲೈ ಮಾಡುವಂಥವ್ರು ಇರ್ತಾರೆ ಅವ್ರ ಮೇಲೆ ನಮ್ಮ ಮುಖ್ಯ ಗುರಿ ಇರುವಂಥದ್ದು ಅವ್ರ ಮೇಲೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಹಿಂದೆಯೇ ಒಂದು ದೊಡ್ಡ ಒಂದು ಕ್ಯಾಚನ್ನು ಮಾಡಿದರು. MDMA ಡ್ರಗ್ಸ್ ಸುಮಾರು ಕ್ವಾಂಟಿಟಿಯನ್ನು ಹಿಡಿದಿದ್ರು. ಅದೇ ಥರ ಸಪ್ಲೈಯರ್ಸ್ ಯಾರಿದ್ದಾರೆ ಅವರನ್ನು ಹಿಡಿಯತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ಕ್ರಮವನ್ನು ಮಾಡ್ತಕ್ಕಂಥದ್ದು. ಮತ್ತು ಈಗ ಟೊಬ್ಯಾಕೋ ರೂಲ್ಸು ಇದೆ. ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ 100 ಮೀಟ್ರ್ ಹತ್ತಿರದಲ್ಲಿ ಯಾವುದೂ ಕೂಡ ಅಲ್ಲಿ ಮಾರಾಟ ಆಗಬಾರ್ದು ಅಂತ. ಸೊ ಮತ್ತು ಅವ್ರುಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಅಲ್ಲಿ ಕೌನ್ಸಿಲಿಂಗಿನ ವ್ಯವಸ್ಥೆಗಳು ಇಟ್ಕೋಬೇಕಾಗ್ತದೆ. ಅಲ್ಲಿ ಯಾರಾದರೂ ಕೂಡ ಈ ಥರ ಸಿಗರೇಟು ಅಥವಾ ಈ ಮಾದಕ ಪದಾರ್ಥಗಳು ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡುವಂಥ ವ್ಯವಸ್ಥೆಗಳು ಮಾಡ್ಕೋಬೇಕಾಗ್ತದೆ. ಮತ್ತು ಒಂದು ಒಬ್ಬ ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯವರು ನೇಮಿಸಬೇಕಾಗ್ತದೆ. ಇಂಥ ಒಂದು ವಿಷಯದ ಬಗ್ಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಆ್ಯಂಟಿ ಡ್ರಗ್ಸ್ ಸೆಲ್ ಅಂತ ಒಂದು ಇದರಲ್ಲಿ ಒಂದು ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯಿಂದ ಒಬ್ಬರನ್ನು ನೇಮಿಸಬೇಕಾಗ್ತದೆ. ಸೊ ಈ ಥರದ ಒಂದು ಕ್ರಮಗಳು ಮಾಡಿ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಬೇಕು.